ನವಬೃಂದಾವನ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ ಹೊಸಬೆಟ್ಟುವಿನ ಶ್ರೀ ಗುರು ರಾಘವೇಂದ್ರ ಮಠದಲ್ಲಿ ಶ್ರೀ ಗುರು ಸಾರ್ವಭೌಮರ ಮೂಲಮೃತ್ತಿಕಾ ಪ್ರತಿಷ್ಠಾಪನೆಯಾದ ಬೃಂದಾವನಕ್ಕೆ ಪಂಚಶತಕಲಾ ಸಹಿತ ಬ್ರಹ್ಮಕಲಶಾಭಿಷೇಕ ಮಹೋತ್ಸವವು ಉಡುಪಿ ಪುತ್ತಿಗೆ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಕರಕಮಲದಿಂದ ಹಾಗೂ ವೇದಮೂರ್ತಿ ಚಿತ್ರಾಪುರ ಕಗ್ಗಿ ಗೋಪಾಲಕೃಷ್ಣ ಆಚಾರ್ಯರ ನೇತೃತ್ವದಲ್ಲಿ ಮೇ 26ರಂದು ಬಹಳ ಅದ್ಧೂರಿಯಾಗಿ ನಡೆಯಲಿದೆ. ಹೌದು, ಹೊಸಬೆಟ್ಟುವಿನ ಶ್ರೀ ಗುರು ರಾಘವೇಂದ್ರ ಮಠದಲ್ಲಿ ಮೇ 26ರಂದು ಬ್ರಹ್ಮಕಲಶೋತ್ಸವ ಬಹಳ ಅದ್ಧೂರಿಯಾಗಿ ನಡೆಯಲಿದೆ. ಈ ಅಂಗವಾಗಿ ಶ್ರೀ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆ ಭಜನಾ ಕಾರ್ಯಕ್ರಮಕ್ಕೆ ಪಣಂಬೂರು ಶ್ರೀ ನಂದೀಶ್ವರ ದೇವಸ್ಥಾನದ ಮಾಜಿ ಮುಕ್ತೇಸರ ಕೆ ರಾಮಚಂದ್ರ ಹೆಬ್ಬಾರ್ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿ ಶುಭ ಹಾರೈಸಿದ್ರು. ಇನ್ನು ಶ್ರೀ ಕ್ಷೇತ್ರದಲ್ಲಿ ಇಂದು ಗಣಪತಿ ಹೋಮ, ಅನುಜ್ಞಾ ಕಲಶ, ಅಷ್ಟಬಂಧ ಲೇಪನ, ತೋರಣ ಮುಹೂರ್ತ, ಉಗ್ರಾಣ ಮುಹೂರ್ತ, ವಾಯುಸ್ತುತಿ, ಪುನಶ್ಚರಣ ಹೋಮ, ಪಂಚಮುಖಿ ಆಂಜನೇಯ ದೇವರಿಗೆ ನವಕ ಕಲಶಾಭಿಷೇಕ, ಪ್ರಸನ್ನ ಪೂಜೆ ಬಹಳ ಅದ್ಧೂರಿಯಾಗಿ ನಡೆಯಿತು. ಬಳಿಕ ಇಡೀ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ವೇದಮೂರ್ತಿ ಐ ರಮಾನಂದ ಭಟ್ ಉಗ್ರಾಣ ಮುಹೂರ್ತವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿ ಶ್ರೀ ಕ್ಷೇತ್ರದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ದಿನದಲ್ಲಿ ರಾಯರ ಬ್ರಹ್ಮಕಲಶೋತ್ಸವದ ಉದ್ದೇಶವಾಗಿ ಆ ಸನ್ನಿಧಾನದಲ್ಲಿ ಪ್ರಾರ್ಥನಾಪೂರ್ವಕವಾಗಿ ಉಗ್ರಾಣಕ್ಕೆ ಅಲ್ಲಿದ್ದ ಆ ದೇವತಾ ಸ್ವರೂಪಿಯಾದಂತಹ ರಾಯರು ಹಾಗೂ ಪರಿವಾರ ದೇವತೆಗಳನ್ನು ಸ್ವಸ್ತಿಕ ರೂಪದಲ್ಲಿ ಉಗ್ರಾಣಕ್ಕೆ ತಂದು ಈಗ ಜ್ಯೋತಿ ಬೆಳಗಿಸಿ ಷೋಡಶೋಪಚಾರ ಮಾಡಿ ನಾವು ಹಮ್ಮಿಕೊಂಡಂತಹ ಸಮಿತಿಯವರು ಎಲ್ಲ ಕಾರ್ಯಕರ್ತರು ಸರ್ವ ಭಕ್ತರು ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಿಘ್ನವಾಗಿ. ಈ ಸಂದರ್ಭ ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರಾದ ಸುಧೀರ್ ಶ್ರೀಯಾನ್ ಗುಡ್ಡೆಕೊಪ್ಲ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಇನ್ನು ಇಂದಿನ ಭಜನಾ ಕಾರ್ಯಕ್ರಮಕ್ಕೆ ಉದ್ಯಮಿ ಸುರೇಶ್ ಬೈಲ್, ಬೈಕಂಪಾಡಿ ಕೈಗಾರಿಕಾ ವಲಯದ ಸುಂದರ ಮತ್ತು ರಾಜೇಶ್ ರಾವ್ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು. ಈ ಸಂದರ್ಭ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಹರಿಕೃಷ್ಣ ಪುನರೂರು, ಅಧ್ಯಕ್ಷರಾದ ವಿಶ್ವೇಶ್ವರ ಬದವಿದೆ ಹೊಸಬೆಟ್ಟು, ವ್ಯವಸ್ಥಾಪನಾ ಸಮಿತಿಯ ಸಂಚಾಲಕರಾದ ಪುಂಡಲೀಕ ಹೊಸಬೆಟ್ಟು, ಕೋಶಾಧಿಕಾರಿಯಾದ ರಾಘವೇಂದ್ರ ಹೆಚ್ವಿ, ಕಾರ್ಯದರ್ಶಿ ಬಂಟ್ವಾಳ ಮೋನಪ್ಪಗೌಡ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್ V4 News 24/7 ಮಂಗಳೂರು.